ಚೆನ್ನಾಗಿಯೇ ನೆನಪಿದೆ. ನಮ್ಮ ಜೀವಿತದಲ್ಲಿ ನಡೆದಂತಹ ಇತಿಹಾಸ ಚೆನ್ನಾಗಿಯೇ ನೆನಪಿದೆ. ಇತಿಹಾಸವನ್ನು ಆಧರಿಸಿ ನಾವು ಇದುವರೆಗೆ ಬದುಕುತ್ತಾ ಇದ್ದೇವೆ. ಹಾಗೆಂದು ಯಾವುದು ಇತಿಹಾಸ? ವಿದ್ಯುನ್ಮಾಲಿಯ ಇತಿಹಾಸವೆಂದರೆ ಆಧರಿಸಿ ಬದುಕಬೇಕಾದದ್ದಿಲ್ಲ, ಅದನ್ನೇ ಆಲೋಚಿಸುತ್ತಾ ಇತಿಹಾಸ ಅಂತಾಯ್ತು ಎನ್ನುವುದಕ್ಕಾಗಿಯೇ ಅದಕ್ಕೊಂದು ಸರಿಯಾದ ವ್ಯವಸ್ಥೆಯನ್ನು ಮಾಡುವಲ್ಲಿಯೇ ಬದುಕುತ್ತಾ ಇದ್ದಾನೆ. ಕೇಳಿ ಕೇಳಿ ಕಾಲಕೇಯರ ವಂಶ ಎನ್ನುವುದು ನನಗೆ ಗೊತ್ತಾದದ್ದಲ್ಲ. ನಿಜವಾಗಿಯೂ ನಮ್ಮದು ಕಾಲಕೇಯರ ವಂಶವೇ. ಕೇಳಿ ಕೇಳಿ ಎನ್ನುವ ಹಾಗೆ ಅಗತ್ಯ ಇಲ್ಲ ಅಂತ. ಯಾಕಂದ್ರೆ ಅಂತಹ ನಿಘಂಟು ಸ್ಪಷ್ಟತೆ ಈ ವಿದ್ಯುನ್ಮಾಲಿಗೆ ಇದ್ದುದರಿಂದಲೇ ನಾವು ಆಗ ಆಡುವುದು. ಇಲ್ಲ ಅಂತ ಆದ್ರೆ ನಿಜವಾಗಿಯೂ ಆಧಾರದಲ್ಲಿ ಹಾಗಿಲ್ಲ. ಅಂದ್ರೆ ನನ್ನ ಹೆಸರು ವಿದ್ಯುನ್ಮಾಲಿ ಎನ್ನುವ ಹಾಗೆ ಇಲ್ಲ ಅಂತ. ಬದಲಾಯಿಸಬೇಕು ಅಂತ ಆದ್ರೆ ಎಷ್ಟು ಕಷ್ಟಪಟ್ಟಿದ್ದೇನೆ, ಯಾಕೆ ಬದಲಾಯಿಸಿದ್ದೇನೆ ಎನ್ನುವುದು ಪ್ರಶ್ನಾತೀತವೇ ಹೌದು. ಅಂತರಂಗದಲ್ಲಿದೆ ಉತ್ತರ. ನಾನು ನಮ್ಮಣ್ಣರಂಬಾಸುರ ಮೆರೆಯುತ್ತಾ ಇದ್ದದ್ದು ಒಂದು ಕಾಲದಲ್ಲಿ. ದೇವಲೋಕವನ್ನು ಪಡೆಯಬೇಕು ಎನ್ನುವ ಹಂಬಲದಿಂದ ಇರುವರು ಏರಿಕೊಂಡೆವು, ಗೆದ್ದೆವು. ಆದರೆ ಮೋಸವನ್ನು ಯಾವತ್ತಾದರೂ ಸುರಪತಿಯೋ ಆತನ ಬಳಗದವರೋ ಬಿಡುವುದಕ್ಕೆ ಸಾಧ್ಯ ಉಂಟು. ಹಾಡು ಹಗಲೇ ನಮ್ಮಣ್ಣನ ಬರ್ಬರವಾದ ಕೊಲೆ ಅದು ನೆನಪಿದೆ ಅಂದದ್ದು. ನನ್ನ ಕಣ್ಣೆದುರೇ ಅಣ್ಣನ ಕೊಲೆಯಾಯಿತು ಎನ್ನುವಾಗ ವಿಲವಿಲನೆ ಒದ್ದಾಡಿ ನಾನಲ್ಲಿ ಅಳಬೇಕಾದ ಪರಿಸ್ಥಿತಿಯೇ. ಓಡಿದೆ. ಯಾಕೆ? ಅಣ್ಣನನ್ನು ಉಳಿದು ನಾನು ಬದುಕಬೇಕು ಎನ್ನುವುದಕ್ಕಾಗಿ ಓಡಿದ್ದಲ್ಲ. ಬೇಸರ ಆಗ್ತದೆ ನಮಗೂ. ಯಾಕೆ ಅಣ್ಣನ ಕುರಿತಾದಂತಹ ಈ ರೀತಿಯ ಮರಣವನ್ನು ಕಣ್ಣಾರೆ ಅವರು ಕಾಣಬೇಕು ಎನ್ನುವುದಕ್ಕಾಗಿ ಅಲ್ಲಿಂದ ಓಡಿದ್ದು. ಎಷ್ಟು ಓಡಿದ್ದೇನೆ ಎನ್ನುವುದು ನನಗೆ ಗೊತ್ತಿಲ್ಲ. ಇದು ತನಕ ಬದುಕಿದ್ದು ಬದುಕಲ್ಲ, ನಿಜವಾದ ಬದುಕು ಮತ್ತೊಂದಿದೆ. ಆ ಬದುಕನ್ನು ಸಾಧಿಸಬೇಕು ಎನ್ನುವುದಕ್ಕಾಗಿಯೇ ಓಡಿದ್ದು. ಓಡಿ ನಮ್ಮದೇ ಮನೋಸ್ಥಿತಿಯನ್ನು ಹೊಂದಿದಂತಹ ನಮ್ಮವರನ್ನೇ ಒಗ್ಗೂಡಿಸಿದೆ. ಇದೆಲ್ಲರೂ ಕೂಳರ ಸಂತತಿ ಎಂದು ನಮ್ಮನ್ನು ಓಲೈಸುವವರು. ಆದ್ದರಿಂದಲೇ ಪಾತಾಳದ ಒಂದು ಮೂಲೆಯಲ್ಲಿ, ಯಾಕೆ ಸಿಕ್ಕಿದ್ದೇ ಮೂಲೆ ಅಂತಲ್ಲ, ನಮಗೆ ಮೂಲೆಯೇ ಸಾಕು. ಯಾಕಂದ್ರೆ ಆ ಮೂಲೆಯಲ್ಲಿಯೇ ನಮ್ಮ ಮೂಲವನ್ನು ಹುಡುಕುತ್ತೇವೆ ಎನ್ನುವ ಉತ್ಸಾಹ ಇತ್ತು, ಹಂಬಲವೂ ಇತ್ತು. ಆದ್ದರಿಂದಲೇ ಬದಲಾಯಿಸಿದೆ ಹೆಸರು ವಿದ್ಯುನ್ಮಾಲಿ ಎನ್ನುವ ಹಾಗೆ. ಕೇಳುವುದುಂಟು, ಕರಂಬಾಸುರ ಯಾನೇ ವಿದ್ಯುನ್ಮಾಲಿ ಅಂತ. ಅದು ನಾವೇ. ಆದ್ದರಿಂದಲೇ
ದೇವತೆಗಳೊಡನೆ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿಯೇ ಬದುಕುತ್ತಾ ಇದ್ದೇನೆ ಈ ಮಧುವನದ ಸಾಮ್ರಾಜ್ಯದಲ್ಲಿ. ಯಾರಂತೆ ಯಾರಂತೆ? ಈ ಕಡೆ ಬಾರು. ನೀನೆಲ್ಲಿಗೆ? ಆ ಕಡೆ ದಾಟುವುದು ಎಲ್ಲಿಗೆ ಕೇಳಬಾರ್ದು ಗೊತ್ತಿಲ್ವಾ? ಅಂದ್ರೆ ಅಪಶಕುನ ಅಲ್ವಾ? ನೀನೀಗ ಹೊರಟದ್ದು ದೊಡ್ಡ ಅತಿಕ ಪ್ರಸಂಗಿ ಬಾರ ಅಷ್ಟು ಗೊತ್ತಾಯ್ತಲ್ಲ. ಅಧಿಕ ಪ್ರಸಂಗಿ ಅಂತ ಹೇಳಿ? ಹೌದು, ಅದರಲ್ಲಿ ದೊಡ್ಡದು ಅಂತ ಗೊತ್ತಾಯ್ತಲ್ಲ. ಹೌದು, ನಿಮಗೊಂದು ಮಾತಾಡುವ ಚಟ ಅಂತದ್ದು ಮಾರ್ರೆ. ನಾನು ಅಲ್ಲಿ ಬಂದು ಎಷ್ಟು ಹೊತ್ತಾಗಿ ನಿಂತು ನಿಮ್ದು ಮುಗಿಯುವುದೇ ಇಲ್ಲ. ಅಂದ್ರೆ ನೀನು ಬಂದಿದ್ದಿ ಅನ್ನುವ ಕಾರಣಕ್ಕಾಗಿ ನಾನು ಮಾತನಾಡಬೇಕು. ನಾನು ಹೊರಡುವಾಗಲೇ ಕರತಾಡನೈತು, ಗೊತ್ತುಂಟ ನಿನಗೆ? ಅದು ಯಾಕೆ? ಒಮ್ಮೆ ಹೋಗ್ಲಿ ಅಂತ. ಹೋಗ್ಲಿ ಅಲ್ಲೂ ಮತ್ತೆ ಇದು ನಮ್ಮ ವ್ಯಾಪ್ತಿ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಎಷ್ಟು ಬೇಕಾದ್ರೂ ಮಾತನಾಡಬಹುದು. ನಿಮ್ಗೆ ಚಟ ಜೋರು ಉಂಟಲ್ಲ ಮಾತಾಡುದು. ಬರ್ತೇನೆ ಆಯ್ತಾ? ಚಟ ಬಾಯಲ್ಲಿ ಹಲ್ಲು, ಅದು ಹಠ. ಮತ್ತೊಂದುಂಟು, ಎಂತದ್ದು? ಚಟ್ಟವನ್ನು ಏರುವವರಿಗೆ ಚಟ ಎನ್ನುವುದು ಬೇಕು. ಯಾವಾಗ ಏರ್ಲಿಕ್ಕೆ? ದಿನಗಳು ನಿಶ್ಚಯ ಆಗಿದೆ ಇಲ್ಲವ? ಅದನ್ನು ಏರುವುದೇ ಇಲ್ಲ. ಕೆಲವೊಂದು ಮಂದಿಗಳನ್ನು ಏರಿಸಿ ಆಮೇಲೆ ನಾವು ಏರುವುದು. ಸದ್ಯಕ್ಕೆ ನಿಮ್ಮಲ್ಲಿ ಯಾರು ಹೆಚ್ಚು ಮಾತಾಡ್ಲಿಕ್ಕೆ ಸಿಕ್ಲಿಲ್ವಂತ? ಯಾಕೆ? ಚಟ ಜೋರು ಉಂಟು. ಹೌದು. ಈಗ ನೀನು ಯಜಮಾನದ ಮಾತಾಡಲಿಕ್ಕೆ ಮಾರ್ಯಾರೆ. ನಾವು ಕೆಲಸದವರ ಹತ್ರ ಮಾತಾಡುದಿಲ್ಲ. ಬಾಯಿಲಿ ಇನ್ನು ಅಧಿಕ ಉತ್ಸಾಹವನ್ನು ಹೊಂದಿದೆ. ಇದು ನೀವು ಕರ್ತಲಿಕ್ಕೆ ನಾನು ಬರ್ಬೇಕಾ? ಬಾರು ಬಾ. ನೀವು ಕರ್ತಲಿಕ್ಕೆ ನಾನು ಬರುವುದು? ಯಾಕೆ ನೀನು ಬರಬಾರ್ದು? ಬರುದಿಲ್ಲ ಅಂತ ಹೇಳಿದ್ರೆ ಬರ್ತೇನೆ. ಬಾ. ನನಗೆ ಉತ್ಸಾಹ ಬಂದದ್ದು ಯಾಕೆ? ಯಾಕೆ? ನೀನಂದೇ ಅಲ್ಲ. ಅಂದೆ. ಏನಂದೆ? ಇನ್ನೊಮ್ಮೆ ಅನ್ನು. ಇನ್ನೊಮ್ಮೆ ಇನ್ನಂದಲಿಕ್ಕೆ ಒಮ್ಮೆಲೆ ಅಂದುವುದಲ್ಲ. ಆಗಾಗ ಅಂದುವುದಕ್ಕೆ ಎಂತದ್ದು? ಅಂದಲೇ ಅಂದುವುದಲ್ಲ, ಅಂದುವುದನ್ನು ಇನ್ನೊಮ್ಮೆ ಇನ್ನು ಅಣ್ಣೆ ಒಮ್ಮೆಲೆ ಅನ್ನುವುದು. ಹಾಗಲ್ಲ, ಇನ್ನು ಹೇಳಲಾರೆ ಅನ್ನಬಹುದು. ಹೇಳಲಾರೇನು ಇನ್ನು ಅದನ್ನು ಕೇಳಿ ತಾಳಲಾರೆನು ಅಂದರೆ ಎಂಬಲ್ಲಿಗೆ ಮುಕ್ತಾಯ ಮಾಡಿ ಹೀಗೆ ನನಗೆ ಸಂತೋಷವಾದದ್ದು, ಉತ್ಸಾಹವಾದದ್ದು ಯಾಕೆ? ಕಾಲಮಿತಿ ಮಾರ್ರೆ ನಮ್ದು ಬೇಗ ಆಗ್ಬೇಕು. ನಮ್ಗೆ ಕಾಲಮಿತಿಯಲ್ಲಿ ಅವಕಾಶ ಇಲ್ಲ ಅಂತಲ್ಲೋ ಈಗ ಮಾತನಾಡುವುದು. ಹೌದಲ್ಲ? ಮತ್ತೆ ಕಾಲ ಅವಕಾಶ ಇದ್ರು ನೀವು ಮಾತಾಡುದು ಇಷ್ಟ ಅಂತ ಗೊತ್ತುಂಟು. ಎಂತ ಯಾಕೆ ಯಜಮಾನ್ರ ಹತ್ರ ಮಾತಾಡ್ಲಿಕ್ಕೆ ಈಗ ಮಾತನಾಡುತ್ತಿರುವುದು ಯಾರು ಅಂತ ಗೊತ್ತಿಲ್ಲ. ನೀನಂದೇ ಅಲ್ಲ, ಕೆಲಸದವರು ನಾವೇ ಇವೆ. ಮತ್ತೆ ಕೈಗಡಿ ಯಾಕೆ? ನಮಗೆ ಕೆಲಸವರಂದ್ರೆ ಬಹಳ ಪ್ರೀತಿ. ಹೌದು, ಯಜಮಾನರಾದ್ರೂ ಸಿಗುತ್ತಾರೆ, ಕೆಲಸದವರು ಸಿಗುವುದಿಲ್ಲ. ಹೌದೌದು, ಒಳ್ಳೆದಾಯ್ತು. ನಾನು ಕೆಲಸ ಮಾಡಿದ್ದರಿಂದಲೇ ಇಷ್ಟೆಲ್ಲವನ್ನು ಕಟ್ಟುವುದಕ್ಕೆ ಸಾಧ್ಯವಾಯಿತು. ಇದೆಲ್ಲ ನೀವೇ ಕಟ್ಟಿದ್ದ? ಮತ್ತೆ ಬರಲ್ಲ. ಕೆಲಸ ಮಾಡಿದ್ದರಿಂದಲೇ ನಾನು ಯಜಮಾನನಾದದ್ದು. ಹೌದಾ? ಯಾಕೆ ಇಲ್ಲಿಗೆ ಬರುವಲ್ಲ ಹೆದರಿಕೆ ಆಯ್ತು? ನಾನು ಯಜಮಾನ ಅಂತ ಅದರ ಅರ್ಥ. ಇಲ್ಲಿ ಬರ್ದಾಕಿ ಮಾರರೆ ಏನು ಒತ್ತಿ ಹೇಳುವುದಕ್ಕೆ? ಯಜಮಾನರದ್ದು ಹೇಳಿ ಗೊತ್ತಾಗುದಿಲ್ಲ, ನಾವು ನೋಡಿ ಗೊತ್ತಾಗುದು. ಇವರು ಯಜಮಾನರು ಆಗಿರ್ಬೇಕು. ನೋಡಿಯೂ ಗೊತ್ತಾಗದೆ ಯಜಮಾನ ಅಂತ ಹೇಳುದಂತದ್ದು ನೀನಲ್ವ ಹೇಳಿದ್? ಯಜಮಾನರನ್ನು ನೋಡ್ಬೇಕು. ಹಾಗಾದ್ರೆ ನಿನಗೆ ಗೊತ್ತಾಗಲಿಲ್ಲ. ಯಜಮಾನ ಅಂತ ಯಾರು ಹೇಳುತ್ತಾರೋ ಅವರಲ್ಲಿ ಏನು ಇರುವುದಿಲ್ಲ. ನಿಮ್ಮಲ್ಲಿ ಇಲ್ಲ ಅಂತ ಅಲ್ಲ. ಮತ್ತೆ ನೀನು ಬರುವಾಗ ಯಾಕೆ ಹೆದರಿದಲ್ಲ, ನಿಮ್ಮ ನೆಲದಲ್ಲಿ ಕಾಲು ಇಡ್ಲಿಕ್ಕೆ ಮನಸ್ಸು ಬರುದಿಲ್ಲ ಮಾರ. ಯಾಕೆ? ಎಂತ ಅವಸ್ಥೆ ಮಾರ. ಅಲ್ಲ, ನನ್ನ ಮುಖ ನೆಲದಲ್ಲಿ ಕಾಣುತ್ತಾ ಉಂಟು. ಇದು ಎಂತ ನೆಲ? ಸ್ಪರ್ಶಶಿಲೆ ಅಂತ. ಸ್ಪರ್ಶಶಿಲೆ ಅಂತ ಅಂದ್ರೆ ಅದು ಅದ ಕಲ್ಲಿನಲ್ಲಿ ಮುಖ ಕಾಣುತ್ತೆ. ತುಂಬಾ ಖರ್ಚಾಗಲಿಲ್ಲ ಅದಕ್ಕೆ. ದರ್ಪಣ ಅಲ್ಲ, ಜೋರು ಒತ್ತಿ ಹಿಡಿದ್ರೆ ಹಾಗಾಗಿದೆ. ದರ್ಪಣ ಅಂದ್ರೆ ಕಲ್ಲೇ ದರ್ಪಣವಾದದ್ದು. ಹಾಗೆ ನಿಮ್ಮ ಮುಖ ಕಾಣ್ತದೆ, ಬೇರೆ ಕನ್ನಡಿ ಬೇಕಾದ ಅಗತ್ಯವೇ ಇಲ್ಲ, ನೆಲದಲ್ಲೇ ಕಾಣುತ್ತಾ ಉಂಟು. ಚಂದ್ರಕಾಂತ ಶಿಲೆ ಅನ್ನಬಹುದು. ಚಂದ್ರಕಾಂತ ಶಿಲೆ ಅಲ್ವಾ? ಅಲ್ಲ, ಹಾಗೆಂತ ನಿಮ್ಮ ಅರಮನೆಗೂ ನನ್ನ ಮನೆಗೆ ಹೆಚ್ಚು ವ್ಯತ್ಯಾಸ ಇಲ್ಲ. ಮತ್ತೆ ನಮಗದು ಬೇಕು. ನಮ್ಮಂತೆಯೇ ಎಲ್ಲರ ಮನೆಗಳಿರಲಿ, ಅದು ಮಾತು. ನಮ್ಮಂತೆಯೇ ಎಲ್ಲರ ಮನಸ್ಸಿರಲಿ, ಅದು ಮಾತು. ನಾವು ಯಾವುದನ್ನು ಉಣ್ಣುತ್ತೇವೆಯೋ ಅದು ಮಾತು, ಅದನ್ನೇ ಉಣ್ಣ. ಅದು ಮಾತು. ಮುಗಿಸಿದೆ, ಮಾತು ಮುಗಿಸಿದೆ. ಯಾಕೆಂದ್ರೆ ನಿಮಗೆ ಅಮೃತ ಶಿಲೆ ಹಾಕಿ ಮುಖ ಕಾಣುವುದಲ್ಲ. ಮೃತಶಿಲೆ ಅಲ್ಲ, ಅಮೃತ ಶಿಲೆ. ನಮ್ಮ ಮನೆಗೆ ಅಮೃತ ಶಿಲೆ ಹಾಕಿ ಮುಖ ಕಾಣುವುದಲ್ಲ. ಮನೆಗೆ ಮಾಡಿಲ್ಲ, ಮಳೆ ನೀರು ಬಿದ್ದು ಮುಖ ಕಾಣುವುದು. ಹೌದಾ?
ಹಾಗಾದ್ರೆ ಅದರ ಅರ್ಥ ಏನು? ಮಾಡಿ ಯಾಕೆ ಇಲ್ಲ? ಯಾಕಿಲ್ಲ? ಗೋಡೆ ಇಲ್ಲ. ಗೋಡೆ ಇಲ್ಲ? ಗೋಡೆ ಯಾಕಿಲ್ಲ? ಪಂಚಾಂಗವೇ ಇಲ್ಲ. ನಿಮ್ಮದು ಯಾವ ಪಂಚಾಂಗ? ಪಂಚಾಂಗ ಇಲ್ಲ. ಮತ್ತೆ ಯಾವ್ದಾದ್ರು ನಮಗೇನು? ಯಾಕೆ ಪಂಚಾಂಗ ಇಲ್ಲ ಅಂದರೆ ಸ್ವಂತ ಜಾಗ ಇಲ್ಲ. ನಾನು ಯಾವ ಪಂಚಾಂಗ ಅಂತ ಕೇಳಿದ್ದೆ ಯಾಕೆ? ಪಂಚಾಂಗ ಗಟ್ಟಿದ್ರೆ ಗೋಡೆ ಇರ್ತದೆ, ಗೋಡೆ ಗಟ್ಟಿದ್ರೆ ಮಾಡಿರ್ತದೆ. 5 ಅಂಗ ಯಾರಲ್ಲಿ ಉಂಟು ಅವರೆಲ್ಲರೂ ಪಂಚಾಂಗ ಉಂಟು ಅಂತ ಲೆಕ್ಕ. ಹಾ, ಸರಿ ಸರಿ ಸರಿ. ಹಾಗಾದ್ರೆ ನಿನಗೆ ಸರಿಯಾದ ಮನೆ ಇಲ್ಲ, ನಿರಾಶ್ರಿತ ನೀನು, ಅದಕ್ಕಾಗಿ ಬಂದದ್ದು ಅಂತ ಗೊತ್ತು. ನಿಮ್ಮದೇನಾದ್ರೂ ಯೋಜನೆ ಉಂಟಾ? ಎಲ್ಲವೂ ಉಚಿತವು, ಎಲ್ಲವೂ ಉಚಿತ ಯೋಜನೆಗಳು. ಯಾರಿಗೆ ಅಂತ ಇರುವುದು? ಬೇಕಾದವರಿಗೆ, ಅರ್ಹರಿಗೆ ಮಾತ್ರ. ಹಾಗಾದ್ರೆ ನನಗೆ ಅರ್ಹತೆ ಇಲ್ಲವೇ? ಹಾಗಲ್ಲ, ಉಂಟು. ಈಗ ನೀನು ಬಂದದ್ದು ಅದಕ್ಕೆ, ನಿರಾಶ್ರಿತನಾಗಿದ್ದಿ, ನಿನಗೆ ನಿರಾಶ್ರಿತನಾಗಿ ಬಂದದ್ದಲ್ಲ. ಮತ್ತೆ ಒಬ್ಬರದ್ದು ಕಾಣ್ಲಿಕ್ಕೆ ಉಂಟು, ಅವರಲ್ಲಿ ಮಾತಾಡ್ಲಿಕ್ಕೆ ಉಂಟು, ಅವ್ರಿಗೆ ಕೊಡ್ಲಿಕ್ಕೆ ಉಂಟು. ಯಾರನ್ನು ಕಾಣ್ಲಿಕ್ಕೆ? ಯಜಮಾನರನ್ನು. ಯಜಮಾನರ ಹೆಸರು? ವಿದ್ಯುತ್. ವಿದ್ಯುತ್ ಅದು ಉಚಿತವೇ? ಹೌದಾ? ಅದು ಉಚಿತವೇ? ನಿನ್ನೆ ಬಂದಿದ್ದಲ್ವ? ಎಂತದು? ಎರಡರಷ್ಟು. ನನಗೆ ಒಳಗೆ ವಿದ್ಯುನ್ಮಾಲಿ ಎನ್ನುವುದನ್ನು ನಾನೇ, ಉಚಿತ ಅಂದದ್ದು ನಾನು. ನೀವೇ? ನಾನೇ. ಬಹಳ ಸಂತೋಷವಾಯಿತು. ನಿಮ್ಮನ್ನೇ ಮಾತಾಡ್ಲಿಕ್ಕೆ ಬಂದ ನಾನು. ಹೌದಾ? ಹಾಗಾದ್ರೆ ಮಾತನಾಡುವವನಂತವನಾಗು. ಮತ್ತೆ ಇಷ್ಟು ಹೊತ್ತು ನೇತಾಡಿದ್ದೆ ನಾನು? ಮಾತಾಡಿದ್ದೆ. ಇನ್ನು ಮಾತನಾಡು. ಎಷ್ಟು ಮಾತಾಡುದು? ಮಾತಾಡ್ಲಿಕ್ಕಿಲ್ಲ. ಈಗ ನಾನು ಯಾರು ಗೊತ್ತಾಯ್ತಾ? ಯಾರೋ ನೀನು? ನಾನು ಇಲ್ಲಿಂದ ಬಂದದ್ದಲ್ಲ. ಇದು ಇದ್ರ ಮೇಲೆ ನೀವು ಮಧ್ಯಾಹ್ನದ ಊರಿದಲ್ವಾ? ಮಧ್ಯಾಹ್ನದ ಊರಲ್ಲ, ಸಂಜೆ ಬಂದ್ರು ಉಂಟಿದ್ದು. ಅಲ್ಲ, ಮುಂಜಾನೆ ಬಂದ್ರು ಉಂಟಿದ್ದು. ಅಲ್ಲಯ್ಯ, ಮಧುವನ. ಮಧುವನ ಅಂದ್ರೆ ನಾನೇ ಇಲ್ಲಿ ಯಜಮಾನು, ನೀವೆಲ್ಲ ನಿಮ್ಮನ್ನೇ ಕಾಣಲಿಕ್ಕೆ ಬೇಕಾಗಿ ಬಂದು. ಒಳ್ಳೆಯದು. ಈಗ ನಾನಾಗಿ ಬಂದದ್ದಲ್ಲ, ಮತ್ತೆ ಅಮ್ಮ ಕಳಿಸಿದ್ದು. ಅಮ್ಮನಿಗೆ ನೀವೆಂದ್ರೆ ಆಯ್ತು, ನಿಮ್ಮನ್ನೊಮ್ಮೆ ಕಾಣ. ದೇವರಾಣಿ, ನಿನ್ನಮ್ಮನಿಗೆ ನಾನಂದ್ರೆ ಎಂತದ್ದು? ಮತ್ತೆ ನನ್ನ ಅಮ್ಮ ಅಲ್ಲ. ಮತ್ತೆ ಅಂದ್ರೆ ನಾನು ಎಲ್ಲಿಯವ ಗೊತ್ತಾ? ಎಲ್ಲಿಯವನು? ಶೋಣಿತಾಪುರ ಗೊತ್ತಾ? ಹೆಸರಿದ್ದೀರಿ? ಹಾಗಲ್ಲ, ಮತ್ತೆ ಗೌರವದ ಭಾವ. ಶೋಣಿತ ಅಂದ್ರೆ ಯಾವುದು? ಶೋಣಿತ ಅಂದ್ರೆ ರಕ್ತ. ಆ ನಗರ ಅಂದ್ರೆ ನಮಗೆ ಆದರ್ಶ ಕೇಂದ್ರ, ನಮ್ಮವರಿಗೆಲ್ಲ ಶ್ರದ್ಧಾ ಕೇಂದ್ರ. ನಾನು ಕೇಂದ್ರದಿಂದ ಬಿಡುಗಡೆಗೆ ಬಂದದ್ದು ಈಗ. ಒಳ್ಳೆಯದು. ಯಾಕೆ ಬಂದದ್ದು? ಯಾಕೆ ಕೊಡ್ಲಿಕ್ಕೆ ಬಂದದ್ದು. ಏನು ಕೊಡ್ಲಿಕ್ಕೆ? ತಂದದ್ದು. ಓ, ತಂದದ್ದನ್ನು ಕೊಡ್ಲಿಕ್ಕೆ ಬಂದದ್ದು. ಅಲ್ಲಿಂದಲೇ ನಿಯುಕ್ತಿಗೊಂಡು ನನಗೆ ಕೊಡುವರೇ ಇಲ್ಲಿಗೆ ಇಡೀ ಕೊಡ್ತೇವೆ. ತಂದದ್ದು ಕೊಡುವುದಕ್ಕಾಗಿ ಇಲ್ಲಿಗೆ ತಂದದ್ದೆಂತದ್ದು? ಒಂದು ಪತ್ರ. ಪತ್ರ 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 ತಂದದ್ದು ಅಂತ ಹೇಳ್ತೀರಿ, ನೋಡಿದರೆ ಪತ್ರೊಡೆಯ ಗಂಟಿನ ಹಾಗಿತ್ತು. ಹಾಗೆಲ್ಲ ಭದ್ರತೆ. ಅಮ್ಮ ಹೊರಡಾಗ ಹೇಳಿದ್ದಾರೆ, ಜಾಗರೂಕತೆನಾಗಿ ಕೊಡಬೇಕು, ಎಲ್ಲಿಗೆ ತಲುಪಬೇಕು ಅಲ್ಲಿಗೇ ತಲುಪಬೇಕು ಅಂತ. ಹಾಗೆ ಬರುವಾಗ ಏನಾದ್ರೂ ಎಡರು ತೊಡರುಗಳು ಆದ್ರೆ ಏನಾದ್ರೂ ನನಗೆ ಸ್ವಲ್ಪ ಮರವೇ ಜಾಸ್ತಿ ಆದ ಕಾರಣ ಪತ್ರ ಓದಿಕೊಂಡು ಹೆಂಡತಿಗೆ ಎಲ್ಲಿ ಕೊಟ್ಟೆ. ಹೆಂಡತಿ ಕಟ್ಟಿ ಕೊಟ್ಟದ್ದು ಇದನ್ನು. ನಿನಗೆ ಮದುವೆ ಆಗಿದೆ? ನನ್ನ ಹೆಂಡತಿಗೆ ಉಂಟಲ್ಲ, ನನ್ನಲ್ಲಿದ್ದ ಪ್ರೀತಿ ಬೇರೆ ಯಾರಲ್ಲಿ ಇಲ್ಲ. ನಾನಿದ್ರೆ ಆಯ್ತು ಅವಳಿಗೆ. ಅದು ಹಾಗೆ, ಅವಳು ಹಾಗೆ ಹೇಳಿದ್ರೆ ಒಳ್ಳೆಯದು. ಅವಳು ಹೇಳ್ತಾ ಇದ್ದಾಳೆ, ಹೆಂಡತಿ ಮಾಡಿದ ಗಂಟು ನನಗೆ ಯಾಕೋ? ಪತ್ರ ಮಾರ್ಯಾರೆ, ಇದು ಸುವರ್ಣ ಗಂಟೆ. ಪತ್ರ, ಇದು ಪತ್ರ. ಸುವರ್ಣ ಗಂಟೆಯಲ್ಲ, ಸಿಡಿಯುವಂಥದ್ದಲ್ಲ, ಅವಳು ಕಟ್ಟಿದ್ದು. ಏನೋ ಒಂದು ರೀತಿ ವಾಸನೆ ಬರ್ತಾವೆ. ನಿಮಗೆ ವಾಸನೆ ಯಾವುದು, ಪರಿಮಳ ಯಾವುದು ಗೊತ್ತಾಗುದಿಲ್ಲ. ಸ್ವಲ್ಪ ಆ ಕಡೆ ಹಿಡಿಯೋದನ್ನು. ಆ ಕಡೆ ಇದಂತದ್ದು ಇಷ್ಟು ದೊಡ್ಡ ಪತ್ರ. ಆ ಕಡೆ ಹಿಡಿದ್ರು ಬರುವುದಾದೇ ಪರಿಮಳ, ಬೇರೆ ಬರುವುದಿಲ್ಲ. ಅದು ನಮಗೆ ಬರುವುದು ಸ್ವಲ್ಪ ಕಡಿಮೆ ಆಗ್ತದೆ. ಬಿಚ್ಚಲೆ, ಬಿಚ್ಚಲೆ. ನೀನು ಬಿಚ್ಚಲೆ ಅಂತ, ಇದನ್ನು ಬಿಚ್ಚಲೆ ಅಂತ. ಸ್ಫೋಟಕ ಏನು ಅಲ್ಲ. ಸತ್ಯ ಹೇಳಿ, ಎಲ್ಲಿಂದ ಬಂದ? ನಾನು ಶೋಣಿತಾಪುರದ ಬಂದದ್ದು ಮಾರಾರೆ. ಭದ್ರತೆಯಲ್ಲಿ ತಂದು ಕಟ್ಟ. ಏನಾದ್ರೂ ಆದ್ರೆ ಏನಾಗುತ್ತೆ ದೇವರ ದಯೆಯಲ್ಲಿ. ನಮಗೆ ಅಷ್ಟು ಜವಾಬ್ದಾರಿ ಇಲ್ವಯ್ಯ. ಏನಾಗ್ಲಿಕ್ಕಿಲ್ಲ. ಇದೊಳಗೆ ಗಂಟು ಅಂದ್ರೆ ಎಂತದೆ? ನಾನು ಹೇಳಿದ್ದೇನೆ ಸ್ವಲ್ಪ ಜಾಗರೂಕತೆ ಕಟ್ಟಬೇಕು, ಇಲ್ಲದೆ ಬಿದ್ದು ಹೋದ್ರೆ ಹೋಯ್ತಲ್ಲ ಅಂತ. ಇದು ಈ ವರ್ಷಕ್ಕೆ ಆಗ್ಲಿಕ್ಕಿಲ್ಲ. ಓಲೆ ತಂದಿದ್ದೀ? ಓಲೆ ಅದು ಕೊಡ್ತೇನೆ, ನೀವು ಗಡಿಬಿಡಿ ಮಾಡಿದ್ರೆ ಹೇಗೆ?
ಅವಳು ಇಷ್ಟೊಂದು ಭದ್ರದಲ್ಲಿ ಕಟ್ಟಿದ್ದೆ ಅಂದ್ರೆ ಎಂತದಿದ್ದು? ನನ್ನನ್ನು ಆಕರ್ಷಿಸಿದ್ದು ಇದು. ಯಾಕೆ? ಇದರಲ್ಲಿ ಏನು ಕೊರತೆ ಕಂಡೆ? ನೋಡು, ಇದನ್ನೊಂದು ಇಷ್ಟಿಷ್ಟುದ್ದಕ್ಕೆ ತುಂಡು ಮಾಡಿದ್ರೆ ಒಂದು ಇಷ್ಟಿಷ್ಟೇ ಉದ್ದ ಸಾಕು. ಇಷ್ಟಿಷ್ಟೇ ಉದ್ದ ಸ್ವಾಮಿ, ಇದನ್ನೆಲ್ಲ ತುಂಡು ಮಾಡಿ ಯಾರು ಉಪಯೋಗ ಮಾಡ್ತಾರೆ ಹೇಳಿ? ಯಾಕೋ ತಲೆ ಕಟ್ಟುವುದಕ್ಕೆ ಅಲ್ವ? ತಲೆಗೆ ಕಟ್ಟುವುದಕ್ಕೆ, ಹೆಗಲಿಗೆ ಸಲ್ಯಕ್ಕೆ, ಕರವಸ್ತ್ರವಾಗಿ ಉಪಯೋಗಿಸುವುದಕ್ಕೆ. ಅದಕ್ಕೆಲ್ಲ ಮಣ್ಣಾಗ್ಲಿ ಪತ್ರ ಅಲ್ಲಿ ಉಂಟಯ್ಯ. ಈಗ ಈ ನನ್ನ ಹೆಂಡತಿ ಅವನು ಕೆಲಸ ಅದಂತ ಪತ್ರ ಮಾರೇರೆ. ಇದರಲ್ಲಿ ಸ್ವಲ್ಪ ಹಾಕ್ರಿ ಕೊನೆಗೆ. ಇದರಲ್ಲಿ ಕೊನೆಗೆ ಆಗುವಾಗ ಭಯ ಆಗ್ತದೆ. ಏಯ್ ಏನೋ ನಿನಗೆ ಮೋಸ ಮಾಡುವುದಕ್ಕೆ ನಾನು ಸಿಗುವುದೇನೋ? ಅಯ್ಯೋ ದೇವ್ರೇ, ಏನಾಯ್ತು? ಪತ್ರ ಇಲ್ಲೇ ಉಂಟು ಮಾಡ. ಮತ್ತೆ ಕಟ್ಟಿದ್ದಂಥದ್ದು ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೇನೆ ಅಂತಲೇ ನೆನಪು ನನಗೆ. ಮತ್ತೆ ಅದು ಕಟ್ಟಿದ್ದು ಬಟ್ಟೆಯಲ್ಲಿಂದ? ಅದು ಮನೆಯಿಂದ. ಮನೆಯಿಂದ ಅಂದ್ರೆ ಮನೆಯಲ್ಲಿದ್ದ ಸೀರೆ ಎಲ್ಲ ಇಲ್ಲೇ ಉಂಟು. ಹೆಂಡತಿಯಾಗಿದ್ದಾಳು. ಅವಳನ್ನು ಕರ್ಕೊಂಡು ಬರಬೇಕಿತ್ತು. ಯಾರನ್ನು? ಅವಳನ್ನು. ನಾನು ಬರುವುದೇ ಬಹಳ ಕಷ್ಟದಲ್ಲಿ, ಮತ್ತೆ ಹೆಂಡತಿ ಕರ್ಕೊಂಡು ಬರುವುದು ಹೇಗೆ? ಅವಳು ಹೆಣ್ಣಲ್ಲು, ಹಾಗೆಲ್ಲ ಬರ್ಲಿಕ್ಕೆ ಆಗ್ತದ? ಅದಷ್ಟು ಸೀರೆ ಎಲ್ಲ ಇಲ್ಲುಂಟು, ಮತ್ತೆ ಅವಳು ಬರುವುದು ಹೇಗೆ? ಹಾಗೊಂದುಂಟು. ಮತ್ತೆ ಅಲ್ಲ, ಬಂದರೆ ನಿನ್ನೊಟ್ಟಿಗೆ ಬಂದ್ರೆ ಏನು ನಷ್ಟ ಅಲ್ವಾ ನನಗೆ? ಹೇಗೆ ನಷ್ಟ? ಮತ್ತೆ ನಷ್ಟ ಅಲ್ಲ ಹೇಗೆ ಹೇಗೆ ಅಂತ ಹೇಳಿದ್ರೆ, ನೀನು ಒಬ್ಬ ಬಂದ್ರೆ ಮಾತ್ರವ ನಷ್ಟ, ಅವಳು ಬಂದ್ರೆ ನಷ್ಟ ಇಲ್ಲ. ಯಾಕಿಲ್ಲ? ಅದು ಗೊತ್ತಿಲ್ವ ನಿನಗೆ? ಇಲ್ಲ, ಗೊತ್ತಾಗುವುದು ಬೇಡ. ಈಗ ಗೊತ್ತಾಯ್ತು. ಗೊತ್ತಾದ್ರೆ ಏನು ಗೊತ್ತುಂಟ? ಮತ್ತು ಸೇರ್ತಾರಂತಲ್ವ? ಹೌದು, ಯಾಕಂದ್ರೆ ಇಲ್ಲಿಗೆ ಕಷ್ಟ ಅಲ್ಲ, ನೀನು ಬಂದಿದ್ಯಲ್ಲ ಕೇಂದ್ರಕ್ಕೆ ಕಷ್ಟ ಅಲ್ಲ. ಓಲೆಯ ಸರಿ, ಒಮ್ಮೆ ಬಿಚ್ಚಿದ್ದೇಕೆ ನೀನು ಕಟ್ಟಿದ್ದೆ? ಸರಿ, ಈಗ ಉತ್ತರ ಕೊಡಬೇಕು ನಿನಗೆ. ಉತ್ತರ ಕೊಡೋಣ. ನೀನು ಒಬ್ಬನೇ ಬಂದದ್ದು? ಒಬ್ಬನೇ ಬಂದ. ಊಟ ಮಾಡುವ ಅಭ್ಯಾಸ ಉಂಟು? ನೀವು ಕೊಡ್ಬಹುದು, ನಾನು ಅಂತವನಲ್ಲ. ಅಂದ್ರೆ ಊಟ ಮಾಡ, ಊಟ ಬಾಯಾರಿಕೆ ಬೇಡ ನನಗೆ. ಮತ್ತೆ ಎಂತದುಂಟು ಸ್ವಾಮಿ ಪ್ರಪಂಚದಲ್ಲಿ? ಕೊಡುವುದಕ್ಕೆ ಎಷ್ಟು ಬೇಕಾದ್ರೂ ಕೊಟ್ಟಾರೊಬ್ಬರು, ಆದ್ರೆ ಒಬ್ಬರು ಕೊಡ್ತಾರೆಂಬ ಹಾಗೆ ಪಡ್ಕೊಳ್ಳೋದ ವ್ಯಕ್ತಿ ನಾನಲ್ಲ. ನಿನಗೆ ಒಂದು ಹೊತ್ತಿಗೆ ಮಾತ್ರ ಬೇಡ. ನಿಮ್ಮ ಮಾತು ಉಂಟಲ್ಲ, ಮುಚ್ಚಿನಂತ ಮಾತು ಕೇಳಿ ಹೊಟ್ಟೆ ತುಂಬಿತು ಸ್ವಾಮಿ. ಇದ್ರೆ ಇರ್ಬೇಕು ನಿಮ್ಮಂತವರು. ನೀವು ಕೊಡ್ಬೋದು, ನಾ ತಕೊಳ್ಬೇಕು. ನನಗೆ ಏನು ನಿನ್ನ ಹೆಸರು ಏನಂದೆ? ನನಗೆ ತಾತ. ಯಾಕಂದ್ರೆ ಬೇಕು, ನಿನ್ನಂತವರನ್ನೆಲ್ಲ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆಯ್ತು, ಹಾಗೆ ಸರಿ ಸರಿ, ಉತ್ತರ ಕೊಡ್ತೇನೆ. ಆಯ್ತು, ಅಲ್ಲಿಯವರೆಗೆ ನೀನು ವಿಶ್ರಾಂತಿ ಇಲ್ಲ. ನನಗೆ ಅಲ್ಲಿ ಕೆಲಸ ಉಂಟು. ಎಲ್ಲಿ? ನಾನು ಬಂದದೇ ಬಹಳ ಗಡಿಬಿಡಿಯಲ್ಲಿ. ಹೌದಾ? ಎಲ್ಲಿ ಕೆಲಸ? ಅಲ್ಲಿ ಶೋಣಿತಾಪುರದಲ್ಲಿ. ಓಹೋ, ಮತ್ತೆ ಅಲ್ಲಿಗೆ ತಲುಪಬೇಕು. ಹಾಗಾದ್ರೆ ಉತ್ತರ ಅದಕ್ಕೆ ನೀವು ಬೇರೆ ವ್ಯಾಸ ಉಂಟ? ಉತ್ತರ ಕೊಡ್ಲಿಕ್ಕೆ ನಮ್ಮಲ್ಲಿ ಇಲ್ಲ. ನಿನ್ನಂತೆ ಇರುವ ಒಬ್ಬ ಆಳುವನ್ನು ಅಲ್ಲಿಗೆ ಬಂದ್ರೆ ನಾನು ಅಲ್ಲಿಗೆ ಕಳುಹಿಸ್ತೇನೆ. ಆಯ್ತು. ಮತ್ತೊಂದು, ಅವನ ಹೆಸರು ದಾತ ಅಂತ. ಹೌದಾ? ವಿಧಾತ. ಅವನದ್ದೇ. ಆಯ್ತು, ಬರ್ತೇನೆ. ಇದು ಊಟಕ್ಕಾಗಿದ? ಅದಕ್ಕಲ್ವ ನಾನು ಕೇಳಿದ್ದು. ಘಮ ಘಮ ಅಂತ ಪರಿಮಳ ಬಡೀತದೆ. ಅಲ್ಲ, ಆಗಿದೆ, ಅದಕ್ಕೆ ಹೇಳಿದ್ದು. ಆಗಿದ್ರೆ ಆಗಿದ್ರೆ ಊಟ ಮಾಡಿ ಹೋಗುವ ಅಂತ. ಅದು ಯಾಕಂದ್ರೆ ಅದು ಮನಸ್ಸು ನೋಡು. ನಿಮಗೆ ಬೇಸರ ಆಗಬಾರ್ದು. ಇಲ್ಲಿಯವರೆಗೆ ಬಂದು ಊಟ ಮಾಡಿದ ಬರೆ ಹೊಟ್ಟೆ ಬೇಸರ ಆಗಿದೆ. ಮತ್ತೆ ಊಟದ ಹೊತ್ತಿಗೆ ಯಾರು ಬರ್ತಾನೋ ಅವನ ಆತ್ಮೀಯನಾಗಿರ್ತಾನೆ. ಸರಿ, ಎರಡು ಊಟ ಮಾಡಿ. ಎರಡು ಯಾಕೋ? ಎರಡಂದ್ರೆ ಎರಡು ತುತ್ತು ಅಲ್ಲ, ಹೊಟ್ಟೆ ತುಂಬ ಉಣ್ಣು. ಹೊಟ್ಟೆ ತುಂಬ ಉಣ್ಣು. ಇದು ಇಲ್ಲಿ ಕೊಳ್ತಿಗೆ ಮಧುವನ್ ಅಂತ ಹೇಳಿದ್ದೇವೆ. ಮತ್ತೆ ಕೊಳ್ತಿಗೆ ಅನ್ನ ಅದೆಂತದ್ದು? ಬಿಳಿ ಅಕ್ಕಿಯದ್ದು. ಓ, ಬೆಳ್ತಿಗೆ ಅಂತ ಕೇಳಿ. ಎರಡು ವಿಧ ಉಂಟು, ಬೆಳ್ತಿಗೆ ಮತ್ತು ಇನ್ನೊಂದು ಬಿಚ್ಚಿಲ್ಲದ. ಎರಡು ಉಂಟಾ? ಇಲ್ಲ, ಯಾವುದು ಬೇಕು? ಇಲ್ಲಿ ಯಾವ್ದು ಉಂಟು? ಎಲ್ಲವೂ ಉಂಟು. ಅದೆಲ್ಲ ಊಟ ಮಾಡ್ತೇನೆ. ಅಲ್ಲಿ ಸುಮತಿ ಅಂತ ಬಡಿಸುವ ಒಳಿತ. ಸುಮತಿ ಅಂತ ಹೇಳಿದ್ರೆ ನಿಮಗೆ ಬೇಕಾದ ಅಕ್ಕಿ ಅನ್ನ. ಅದು ವಿಷಯ ಗೊತ್ತುಂಟು. ಈ ಸುಲಿದ ತೆಂಗಿನಕಾಯಿ ಉಂಟಲ್ಲ, ಒಂದು 25 ಹೊಡ್ತೇನೆ ನಾನು ಒಮ್ಮೆಲೆ ಸುಲಿದದ್ದು. ಅದಕ್ಕೆ ನಾನಾಗ ಹೆಸರು ಕೇಳಿ. ಎಲ್ಲಾ ಕೆಲಸ ಮಾಡುವವರು ಇಲ್ಲವೋ 25 ಸುಲಿದದ್ದು. ಹೌದು, ಸುಲಿಯದ್ದು 75 ಹೊರತೇವೆ. ಸುಲಿಯದೇ ಇದ್ದದ್ದು 75. ಒಂದು 125 150 ಇರ್ಲಿ ಕೊಂಡು. ಖರ್ಚಿಗೆ ಏನಾದ್ರು ಯಾರಿಗೆ? ಯಾರಿಗೆ? ನನಗೆ. ಎಷ್ಟು ಬೇಕು ನಿನಗೆ? ನೀವು ಎಷ್ಟು ಕೊಡ್ತೀರಿ?
ಕೇಳಬೇಕಾದಷ್ಟು ಬರೆಸಿಕೊ. ಆದಷ್ಟು ಹೊಸತ್ತೇ ಕೊಡಿ ಆಯ್ತು, ಹಳತ್ತು ಕೊಡಬೇಡಿ. ಹಳತ್ತೆಲ್ಲ ಆಗಲೇ ವಿನಿಯೋಗ ಆಗಿದೆ. ಕಾಯ್ತಾ ಇದ್ದೀನಿ ಯಾವಾಗ ಮುಗಿಸುವುದು ಅಂತ. ಸರಿ, ಹಾಗಾದ್ರೆ ಅಲ್ಲಿ ಕಾಣುವ. ಅಲ್ಲಿ ನಾನೇ ಮೊದಲು ಭೇಟಿ ಆಗುದು ನೀವೆಲ್ಲ ಸೇನೆಯಲ್ಲ ದಿಪ್ಪಣಿಗರಾಗಿ ಹೊರಡಬೇಕಾದದ್ದು. ಹೊರಡಲಿ ರಥ, ನಮ್ಮ ಪ್ರಯಾಣ ಶೋಣಿತದತ್ತ. ದೊಡ್ಡ ಸಭೆ, ಒಳ್ಳೆಯದು ಒಳ್ಳೆಯದು. ಸಂಸ್ಕಾರವಂತರ ಸಭೆ ಅಂತ ನೋಡುವಾಗ ಗೊತ್ತಾಗಿದೆ. ನಮ್ಮ ಆಗಮನ ವಂದಿಸಿಕೊಳ್ಳುತ್ತಾ ಪರಿಚಯ ಆಗಲಿಲ್ಲ. ಆದರೆ ನಿಮಗೆ ಮದುವೆ ಆಗಿದೆಯಲ್ಲ? ಹೌದು ಹೌದು. ನೀವು ಅಸುರಕುಲ ಮಾತಿದ್ದೀರಿ. ಅಮ್ಮ ಅಮ್ಮ, ಧನುಜಕುಲದ ಸಾಮ್ರಾಜ್ಞಿ ದಿತಿದೇವಿಯವರು. ಹೌದು. ನಮೋ ನಮಃ ತಾಯೇ, ಶುಭವಾಗಲಿ. ನಿಮ್ಮ ಪಾದವನ್ನು ಕಂಡಂತಹ ಕಣ್ಣುಗಳು ಧನ್ಯತೆಯನ್ನು ಅನುಭವಿಸಿದೆ. ಮಧುವನದಿಂದ ಬಂದವರು ನಾನು. ಪಾತಾಳದದ್ದು. ಹೌದು, ವಿದ್ಯುನ್ಮಾನ. ಹೀಗೆ ಬನ್ನಿ, ಆಸನದಲ್ಲಿ ಏರಿಕೊಳ್ಳಿ. ಎಲ್ಲಿ ಬರುವಂತಹ ಸಂದರ್ಭದಲ್ಲಿ ಏನು ತೊಂದರೆ ಆಗಲಿಲ್ಲ ತಾನೆ? ನಾವು ಬರುವಾಗ ಬೇರೆ ಯಾರಿಗಾದ್ರೂ ತೊಂದರೆ ಆದೀತು, ನಮಗಾಗುವುದಿಲ್ಲ. ದಿಬ್ಬನ ಸಮೇತರಾಗಿ ಬಂದ. ಹೌದು ಹೌದು ಹೌದು. ಬಂದವರಿಗೆಲ್ಲರಿಗೂ ಉಪಚಾರದ ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ನಮಗೆ ಬೇಕಾದದ್ದು ನಾವೇ ಬರುವಾಗ ಮಾಡಿಕೊಂಡಿದ್ದೇವೆ. ಸಂತೋಷವಾಯಿತು. ಆದ್ರೆ ಮದುವೆ ಆಗಬೇಕು. ಯಾರಿಗೆ? ಮಗಳಿಗೆ. ನನಗೆ. ಹೌದು. ಪುರೋಹಿತರೊಬ್ಬರು ವಹಿಸಿಕೊಂಡಿದ್ದಾರೆ. ಇನ್ನು ಕಾಣುತ್ತಾ ಇಲ್ಲ. ಹೇಳಿದೆಲ್ಲ ನೆನಪುಂಟು. ಒಟ್ಟು ನನ್ನ ತಲೆ ಹಾಳು ಮಾಡ, ಮೊದಲೇ ತಲೆ ಹಾಳಾಗಿದೆ. ಆಯ್ತು ಆಯ್ತು ಆಯ್ತು, ಯಾಕೆ ನನ್ನ ತಲೆ ಹಾಳು ಮಾಡ್ತಿ ಹೇಳಿ ಅರ್ಥ. ನಮಗೆ ಅದು ಒಂದು ಸಮಾಧಾನ ತಾಯಿ, ನಮ್ಮಂತೆ ಇರುವವರು ಇಲ್ಲೂ ಇದ್ದಾರೆ ಅಂತ. ಹೆಂಡತಿಯ ಬೊಬ್ಬೆ. ನಾನು ಗಡಿಬಿಡಿ ಹೊರಟು ಬರ್ತಾ ಇದ್ದೇನೆ. ಅಲ್ಲಿನ ಮನೆಯಿಂದ ಕರೆದು ಹೇಳುದವಳು, ಸ್ವಾಮಿ ನೀವು ಅರಮನೆಗೆ ಹೋಗುದಲ್ಲೋ, ಹೋದವರು ಸುಮ್ಮನೆ ಕೂತ್ಕೊಳ್ಬೇಡಿ, ಮಹಾರಾಣಿ ಅಂತ 4 ಸೀರೆ ಕೇಳಿದ್ದ. ಅಲ್ಲ, ನಾನು ಕೇಳುದಂತ ನೀವು ಕೊಡುವುದಿಲ್ವೋ? ಹೌದಪ್ಪ. ಅವಳಿಗೆ ಹೇಳಿದ ಅರ್ಥ ಆಗುದಿಲ್ಲ. ಜೊತೆಗೆ ಮತ್ತು ಕರ್ತ ಹೇಳುದು, ಪಟ್ಟೆ ಶಾಲು ಇದ್ದದ ಹರಿದೋಗಿ 4 ಪಟ್ಟೆ ಶಾಲು ಕೇಳಿದ್ದ. ಅಲ್ಲ, ನಾನು ಕೇಳುದಂತ ನೀವು ಕೊಡುವುದಿಲ್ವೋ? ಹೌದಪ್ಪ. ಚಿನ್ನ ಬಹಳ ಕಡಿಮೆ ಆಗಿದೆ, ಮಹಾರಾಣಿ ಅಂತ ಚಿನ್ನ ಉಂಟು, ಸ್ವಲ್ಪ ಕೇಳಿ ಅಂತ. ನಾನು ಕೇಳುದಂತ ನೀವು ಕೊಡುವುದಿಲ್ವೋ? ಎಲ್ಲವನ್ನು ಕೊಡುವುದು. ಹೇಳಿದ ಅರ್ಥ ಆಗುದಿಲ್ಲ. ಯಾಕಂದ್ರೆ ಸ್ವಲ್ಪ ತರ ಆಯ್ತು, ಬೇಸರ ಮಾಡಬೇಡಿ. ನಮಗೆ ಕಾರ್ಯಕ್ರಮ ಇರುವಾಗ ದಿನದಲ್ಲಿ 2 3 3 4 ತಡ ಆಗುತ್ತದೆ. ಇಲ್ಲದಾಗ ಒಂದು ವಾರವೂ ಇಲ್ಲ, ಸುಮ್ಮನೆ ಕುಳಿತುಕೊಳ್ಬೇಕು. ಇವತ್ತು ಬೇರೆ ಕಾರ್ಯಕ್ರಮ ಮುಗಿಸಿ ಬಂದದ್ದು, ಅದು ಮುಹೂರ್ತ ಮೀರಲಿಲ್ಲ. ಶುಭಶ್ಯ ಶೀಘ್ರಂ, ಆಲಸ್ಯ ಮಾಡಿದ್ರೆ ಅಮೃತವಾದ್ರೆ ವಿಷ ಆಗ್ತದೆ. ದಿಬ್ಬಣ್ಣ ಬಂದಿದ್ದೀ? ಹೌದಾ? ಹೌದಪ್ಪ. ಮದುಮಗ ಹಿಂದೆ ಇದ್ದಾರೆ. ತಪ್ಪು ಮಾಡಿದಿರಿ ತಾಯೇ. ಏನು? ಗಿಳಿ ಅಂತ ನಿಮ್ಮ ಮಗಳನ್ನು ಈ ಮೂಗರಿಗೆ ಕೊಡ್ತೀರ? ಮಾತನಾಡ್ತಾರೆ, ಬಾಯಿ ಬರ್ತದ ಏನು ಅನ್ನುವುದು? ಈಗ ಸಮಾಧಾನ ಆಯ್ತು. ಬಾಯಿ ಬರ್ತದ? ಬಾಯಿ ಒಂದು ಬರುವುದಕ್ಕೂ ಮಾತು ಬರ್ತದ. ನುಡಿ ನುಡಿ ನುಡಿ. ಹೌದು. ನೀನು ನೋಡಿದ್ರೆ ನುಡಿ ನಮನವನ್ನು ಸಲ್ಲಿಸುವ ಹಾಗೆ ಮಾತನಾಡ. ಯಾರು ತಾವು? ನಿಮ್ಮ ಮದುವೆ ಮಾಡಿದ್ರು ಪುರೋಹಿತ. ಪುರೋಹಿತ. ನಮೋ ನಮಃ. ಒಳ್ಳೆ ಪೂಜ್ಯರು. ಒಳ್ಳೇದಾಗುದಾಗಿ ನನ್ನಿಂದ ಅಡ್ಡಿ ಇಲ್ಲ. ಅಂದ್ರೆ ಅಲ್ಲ, ಆಗುವಷ್ಟು ಹಾಗೆ ಆಗಿದೆ ಅಲ್ಲ. ಹಾಗೆ ಇನ್ನು ಒಳ್ಳೇದಾಗುವುದು. ನಿಮ್ಮ ಬಗ್ಗೆ ನಾನು ಹೇಳುದು ಕೇಳಿದ್ದೇನೆ, ಬಹಳ ಹೆಸರುವಾಸಿಯನ್ನು. ಮದುವೆಗೆ ಬಂದದಲ್ಲ, ಅದೆಲ್ಲ ಇರ್ಲಿ. ಊರಿನೆಲ್ಲ ಹೇಗಿದ್ದಾರೆ?
ಎಲ್ಲರೂ ಸೌಖ್ಯ. ಹೌದಾ? ಅದು ಹೆಂಡತಿ ಮಕ್ಕಳೆಲ್ಲ ಮದುವೆ ಆಗ್ಬೇಕಷ್ಟಲ್ಲ. ಏನು? ಹಟ್ಟಿ ದನ ಕರುಗಳೆಲ್ಲ ನಾನೇನು ದನ ಕಾಯುವುದು. ಹೇಗೆ ಊರಿನ ಹಟ್ಟಿಯಲ್ಲಿ ಮಂದಿಗಳು ಕ್ಷೇಮವೆಂದಾದ್ರೆ ದನ ಕರುಗಳು ಸುಕ್ಷಿತ. ದಿಬ್ಬಣ ಸಮೇತರಾಗಿ ಬಂದಿದ್ದೀರಲ್ಲ, ಹಾಗಾದ್ರೆ ಮುಹೂರ್ತಕ್ಕೆ ಸರಿಯಾಗಿ ಹೆಣ್ಣನ್ನು ಮದುವೆ ಮಾಡಿ ಕೊಡ್ತೇವೆ. ನೀವು ಕರ್ಕೊಂಡು ಹೋಗಿ ಸಂತೋಷ ಒಳ್ಳೆ ರೀತಿ ಸಾಗುತ್ತಾ ಬರಬೇಕು ಅಂತ ನಾವು ಆಸೆ ಮಾಡಿಸ್ತೇವೆ. ಮತ್ತೆ ಹೆಣ್ಣಿನ ಹೆಸರು ಅಂತ ಹೇಳಿದ್ದು ಮತ್ತೆ ಸಂತೋಷ. ಸಂತೋಷದಲ್ಲಿ ಜೀವನದಲ್ಲಿ ಮುಂದೆ ನಿಂತ ಹೆಸರು. ಸರಿ ಸರಿ ಸರಿ. ಹೆಣ್ಣನ್ನೆಲ್ಲ ನೋಡು ಅಂತ ಕೇಳಿದ ಹೇಳಿಲ್ಲ, ಒಬ್ಬ ಕೇಳಿ ನೋಡಿ. ಅಲ್ಲ ನೋಡಬೇಕಾದ ಅಗತ್ಯ ಇಲ್ಲ. ಆದ್ರೆ ನಾಳೆ ಕರ್ಕೊಂಡು ಹೋದಲ್ಲಿ ಹಾಗೆ ಹೀಗೆ ನಮ್ಮ ಮೇಲೆ ಅಪವಾದ ಬರುವರ. ಹೆಸರು ನೋಡ್ಬೇಕು ಅಂತ ಮನಸ್ಸುಂಟ, ನೋಡಬೇಕು ಅಂತ ತೋರಿಸುವ ವ್ಯವಸ್ಥೆ ಮಾಡುವ. ಯಾವುದು? ಹೆಣ್ಣನ್ನು ಮದುಮಗಳನ್ನು. ಇವರು ಇದು ಮದುಮಗಳ ತಾಯಿ ಮಾರಲ್ಲ. ಇವರನ್ನು ನೋಡಿದ ಮೇಲೆ ಮತ್ತೆ ಹೆಣ್ಣನ್ನು ನೋಡಬಹುದು, ನೋಡ್ಬೇಕು. ನಾಳೆ ಹಾಗೆ ಹೀಗೆ ಹೇಳಬಾರ್ದಲ್ಲ. ಇಲ್ಲ, ಅವಳು ಹೇಗಿದ್ರು ತೊಂದರೆ ಇಲ್ಲ, ಇವರನ್ನು ನೋಡಿ ಆಯ್ತಲ್ಲ. ಅದು ಆಗುದಿಲ್ವಲ್ಲ. ತಾಯಿಯೇ ನೋಡಿದ್ರೆ ಮಗಳ ನೋಡಿದ ಹಾಗಾಗ್ತದ? ಏನು ವ್ಯತ್ಯಾಸ ಇರ್ಲಿಕ್ಕಿಲ್ಲ. ಕುಂತಿದ್ದರೆ ನೀವು ಹೇಳದೇ ಇರ್ತೀರಿ. ತಾಯಿಯಂತೆ ಮಗಳು, ಮತ್ತೆ ಗುರುವಿನಂತೆ ಶಿಷ್ಯ, ನೂಲಿನಂತೆ ಸೀರೆ. ಹಾಗಾದ್ರೆ ಕರಿಬೇಕಾಗುತ್ತೆ. ಆದ್ರೂ ಕರೆದಿದ್ದೆ ಅಲ್ವಾ? ಸರಿ ಕರಿ. ಯಾರಲ್ಲಿ ಮದುಮಗಳ ಶೃಂಗಾರ ಮಾಡಿ ಮಂಟಪೆ ಕರ್ಕೊಂಡು ಬಂದು ಶೃಂಗಾರ ಮಾಡಿದಷ್ಟು ಗಂಡಸರಾದ್ರೂ ಬೇಗ ಶೃಂಗಾರ ಮಾಡಿ ಹೋಗುತ್ತಾರೆ. ಹೆಣ್ಣು ಮಕ್ಕಳು ಶೃಂಗಾರ ಎಷ್ಟು ಶೃಂಗಾರ ಮಾಡಿ ಸಾಕಾಗ್ತದೆ. ಮದುಮಗಳು ಬಂದಿದ್ದಾಳೆ, ಮುಖ ನೋಡಬೇಕು ಅಂತ ಮನಸ್ಸಿದ್ದೆ ನೋಡ್ಬೋದು. ಮುಖ ಪರದೆಯ ಒಳಗುಂಟು ಹೊರಗುಂಟು? ಒಳಗುಂಟು, ಈಗ ಒಳಗುಂಟು. ತಕ್ಷಣ ಹೊರಗೆ ಮಾಡ್ಬೋದು. ಪರದೆ ಸರಿಸದೆ ಮುಖ ನೋಡುವುದು ಏನು ನಾಚಿಕೆ ಇದು. ಮದುಮಗನಿಗೆ ಮುಖ ನೋಡ್ಬೇಕಂತೆ. ಒಮ್ಮೆ ಸ್ವಲ್ಪ ಪರದೆ ಸರಿಸಿ ಹೇಗೆ ಹುಟ್ಟಿದ ಮೇಲೆ ಹೆಣ್ಣನ್ನೇ ನೋಡ್ಲಿಲ್ಲ ಅಂತ. ಸರಿ, ಎಲ್ಲಿಗೆ? ನನಗೆ ಆದೀತು. ಅದಕ್ಕೆ ಕೆಲಸ ನೋಡಿ, ಕೆಲಸ ಈಗ ಕರ್ಕೊಂಡು ಹೋಗುದೆಯಾ? ಹೌದಲ್ವ? ಇನ್ನು ಹಾಗಾಗುದಿಲ್ಲ. ಎಂಥದ್ದು ಮದುವೆಯಾಗಿ ಕ್ರಮದಾಗ ಮದುವೆಗೆ ಆಮೇಲೆ ಕರ್ಕೊಂಡು ಹೋಗಿದ್ದೀವಿ. ಈಗ ಮದುವೆಗೆ ಕ್ರಮ ಎಲ್ಲ ಉಂಟು. ಇಲ್ಲ, ಹೀಗೆ ಯಾವ ಮೊದಲೇ ಆಗಿರುತ್ತಿದ್ರೆ ಗೊತ್ತಾಗ್ತದೆ. ಸಾಂಕೇತಿಕವಾಗಿ ಒಂದು ಮದುವೆಯಲ್ಲಿ ಆಗಲೇಬೇಕು. ಮತ್ತೆ ವಿಜೃಂಭಣೆ ಬೇಕಾದ್ರೆ ನಿಮ್ಮಲ್ಲಿ ಪಾತಾಳ ಮದುವೆ ಹೋಗಿ ಆಗಿ ವಿಜೃಂಭಣೆಯಿಂದ ಆಗಬೇಕು. ಹೌದಲ್ಲ? ಮಾತಿಗೆ ಹೇಳಿದ್ದು. ಯಾಕೆ ನಮ್ಮಲ್ಲಿ ವಿಜೃಂಭಣೆ ಇಲ್ಲಿ ಆದ್ರೆ ನಮ್ಮಲ್ಲ ಅಲ್ಲಿ ಮುಗೀತ ಅಂತಾರೆ. ಹಾಗಾದ್ರೆ ಹೂವಿನ ಮಲೆ ಹೂವಿನ ಆಹಾರ ಮದುವೆ ಆದಮೇಲೆ, ಆಹಾರ ಮದುವೆ ಆದಮೇಲೆ ಆಹಾರ ತಿನ್ನುವುದಲ್ಲ, ಮತ್ತೆ ಆಹಾರ ಈಹಾರ ಹೂಹಾರ. ಇಟ್ಕೊಳ್ಳಿ ಇಟ್ಕೊಳ್ಳಿ. ಇದು ಪುರೋಹಿತ. ಮತ್ತೆ ಕೇಳಲಿಲ್ಲ ಅಂತ ಆಗಬಾರ್ದಲ್ಲ. ಯಾವುದು? ಹೆಣ್ಣು ಎಷ್ಟು ಓದಿದ್ದಾಳೆ, ಹೆಣ್ಣು ಎಷ್ಟು ಓದಿದ್ದಾಳೆ ಅಂತ. ಎಷ್ಟು ಓದಿದ್ದಾಳೆ ಅಂತ ನಿಮಗೆ ಕಲಿಸುವಾಗ ಗೊತ್ತಾಗಿತ್ತು. ಹೌದಾ? ಮತ್ತೆ ಓದಿದ ಹೆಣ್ಮಕ್ಕಳನ್ನು ಮದುವೆ ಆಗಬೇಕು. ಹೌದಲ್ಲ? ಕೇಳಬಾರ್ದಲ್ಲ. ಈಗ ಓದದೇ ಸಿಕ್ಕುದಿಲ್ಲ ಮಾರ್ರೆ. ನಿಮ್ಮ ಯೋಗ ಅಂತ ಭಾವಿಸಿ. ಇಲ್ಲ ಅಂತಲ್ಲ, ಕೊಡುದಿಲ್ಲ ಅಂತ ಈಗ. ಹಾಗೆ ಸರಿ ಸರಿ, ಆಯ್ತು. ನಾನು ಮಂತ್ರ ಹೇಳ್ತೇನೆ. ಮಂತ್ರ ಹೇಳಿದ ಕೂಡ ಕೊರಳಿಗೆ ಮಾಲೆ ಹಾಕುದು. ಯಾರು ನನ್ನ ಕೊರಳಿಗಲ್ಲ. ಆಗುತ್ತೆ ಗೊತ್ತಾಯ್ತು ಗೊತ್ತಾಯ್ತು. ಅದಕ್ಕೆ ಹೇಳುದು ಮದುವೆ ಹೋಗಿ. ಅಯ್ಯೋ, ನಿಮ್ಮನ್ನೆಲ್ಲ ಕಟ್ಟಿಕೊಂಡಿಯಾ? ಇಷ್ಟಾಗ ಮದುವೆಗೆ ಹೋಗ್ಲಿಲ್ವ? ಮದುವೆ ನೋಡ್ಲೇ ಇಲ್ವ? ಮದುವೆಗೆ ಹೋಗಿದ್ದೆ, ನೋಡ್ಲೇ ಇಲ್ವ? ಆದ್ರೆ ಮದುವೆ ನೋಡ್ಲಿಲ್ಲ. ನೋಡಬೇಕಾದ್ ನೋಡುದಿಲ್ಲ ದೇವು. ಅದು ಮದುಮಗಳ ಕೊರಳಿಗೆ ಇರುವುದು. ಮದುಮಗಳ ಕೊರಳಿಗೆ ಮಾಲೆ ಹಾಕುದು. ಈಗ ಮೊದಲು ಯಾರು ಹಾಕುದು? ಮೊದಲು ಮದುಮಗಳ ಹಾಕೋದು. ಸರಿ, ಸ್ವಲ್ಪ ತಲೆ ಬಗ್ಗಿಸಿ. ಯಾರಿಗೆ? ನೀವು ಎಂತದ್ದು ತಲೆ ತಗ್ಗಿಸುವ ಅಭ್ಯಾಸ ಇಲ್ಲ. ಹೌದಾ? ಅದು ಇಲ್ಲಿಯವರೆಗೆ ಅಲ್ವ? ಮದುವೆಯಾಗಿ 4 ಮಕ್ಕಳಾಗಿ ತಲೆ ತನ್ನಷ್ಟಕ್ಕೆ ತಾಗುತ್ತದೆ. ಇದೆಲ್ಲ ಬೇಡ, ನಮಗೆ ಅನುಭವ ಇದು. ಹಾಗಾದ್ರೂ ಆಗುತ್ತದೆ ಮೆಲ್ಲ ಮೆಲ್ಲ. ಅದು ಹುಡುಗಿಯ ತಲೆ ತಗ್ಗಿಸುವುದಲ್ಲ. ನೀವು ಯಾವ ತಿಟ್ಟಿನವರು? ಯಾಕೆ ಕೇಳಿದ ಅನುಕೂಲ ಆಗುವಾಗೆ ಅಲ್ಲಿ ಒಂದೊಂದು ಬಗ್ಗುದಿಲ್ಲ. ಕೊರಳು ಹಿಂದೆ ಬರ್ಲಿದ್ದ. ಅಯ್ಯೋ, ಮತ್ತೊಮ್ಮೆ ಬಗ್ಗಿದ್ದು ಯಾಕೆ ನೀವು? ಬಗ್ಗಿದ್ದು ಯಾಕೆ? ಸರಿ 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 ಸರಿ. ಈ ಕಡೆ ಮಾಡಬೇಕು. ಎಲ್ಲಿಗೆ ನಾಡ್ದೀಗ? ಇದು ಅಲ್ಲ ಸರಿ. ಇನ್ನು ಆಗ್ಲಿಲ್ಲ. ಮಾಂಗಲ್ಯ ಧ್ಯಾನ ಉಂಟು, ಮಾಡಬೇಕಾದ ಮುಖ್ಯವಾದ ಮಾಂಗಲ್ಯ. ಅದು ಮುಖ್ಯ ಅಲ್ಲ, ಇದು ಮುಖ್ಯ.
ಇದು ಯಾಕೆ ಇಬ್ಬರಿಗೆ ಅವರ ಕೊರಳಲ್ಲಿ ಇಲ್ವ ಮತ್ತೆ ಇವಳ ಕೊರಳಿಗೆ ಇನ್ನೊಂದು ಯಾಕೆ? ನಿಮ್ಮನ್ನು ಸುಧಾರಿಕೆ ಮಾಡಬೇಕಾದ್ರೆ ಬಹಳ ಕಷ್ಟ ಮಾಡಿ. ಅಂದ್ರೆ ಮದುವೆಯಲ್ಲಿ ಇದ್ದಿದ್ರೆ ಮಾತ್ರ ಮದುವೆ ಅಂತ ಆಗುದು, ಗೊತ್ತಾಯ್ತಲ್ಲ. ಹೂವಿನ ಮಾಲ ಹಾಕಿದ ಮಾತ್ರ ಮದುವೆ ಅಂತ ಆಗುದಿಲ್ಲ. ಓ ಇದು ಬೇಕು. ಇದು ಬೇಕು ಹೇಳಿ. ಸರಿ, ಅದು ಯಾಕೆ ಕೇಳಬೇಡಿ ನೀವು. ಮತ್ತೆ ಅದು ಕೊರಳಿಗೆ ಕಟ್ಲಿಕ್ಕೆ ಇರುವುದು. ಸರಿ ಸರಿ. ಮಾಂಗಲ್ಯಂ ಆಯ್ತಾ? ಇನ್ನು ಮುಖ್ಯವಾಗಿ ಆಗಬೇಕಾದ ಕುಳಿತುಕೊಳ್ಳಿ. ನಮ್ಮ ಆಸ್ಥಾನ ವಿದ್ವಾಂಸರಿದ್ದಾರೆ, ಅವರಿಂದಲೇ ಒಂದು ಶೋಭಾನೆ ಹಾಡು. ಕಂಬು ಕಂಠದ ಕೈಯ ಮಂಗಲ ಸುರತೆ ಅಂಬುಜವೆರಡು ಅಂಬುಜವೆರಡು ಶೋಭಾ ಹೇಳ್ಬೇಕು ಮಗ. ಅಯ್ಯೋ, ಒಮ್ಮೆ ಕಾರ್ಯಕ್ರಮ ಮುಗಿದ ಅಂತ ಕರ್ಕೊಂಡು ಹೋಗಿದ್ದೀವಿ. ಮದುವೆ ಆದ ಮೇಲೆ ಹೆಂಡತಿ ನಿಮಗೆ ಮತ್ತೆ ಯಾರು ಕರ್ಕೊಂಡು ಹೋಗುದಿಲ್ಲ. ಒಮ್ಮೆ ಪಟ್ಟಿ ಕೊಡಿ. ಯಾಕೆ? ಇನ್ನೇನೆಲ್ಲ ಉಂಟು ಎನ್ನುವುದನ್ನು ಪಟ್ಟಿ ಕೊಡಿ. ಅದು ಹೇಳುವಂತಲ್ಲ, ಒಮ್ಮೆ ಆಗುವಾಗ ಗೊತ್ತಾಗ್ತದೆ. ನಮಗೆ ಅವಸರ ಉಂಟು. ಸ್ವಲ್ಪ ಕೈ ನಾನು ಹೇಳಿದಾಗ ಹೇಳ್ಬೇಕು ಮಗ. ಎನ್ನರಸ ಹೊನ್ನರಸ ಪಟ್ಟದ ರಸ ಪ್ರಾಣದ ರಸ ನಿಮ್ಮ ಕೋಮಲವಾದ ಮುಖಕ್ಕೆ ಅರಸಿನ ಹಚ್ಚಿವೇರು ಹಚ್ 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 ಆಗಿದೆ ಮೀಸೆ. ಇದು ನೀವು ಅಯ್ಯ ತಗೊಳ್ಳಿ ಸ್ವಲ್ಪ ಎಣ್ಣೆ. ಹೇಳಿ. ಎನ್ನರಸಿ ಹೊನ್ನರಸಿ. ನಿಮಗೆ ಇಳಿ ಜ್ವರ ಬಂದು ತಿಂಗಳಷ್ಟೇ ಆಯ್ತು. ಅಲ್ಲಿ ಕೇಳಿದ್ರೆ ಬೊಬ್ಬೆ ಗಟ್ಟಿ ಹೇಳಿ ಮಾರ. ಅಲ್ಲಿ ಕೇಳುವುದೇ ಹಚ್ಚುವುದು ನಾನು ಎಲ್ಲರಿಗೂ ಗೊತ್ತಾಗಬೇಕು. ನಿಮ್ಮಷ್ಟು ಹೇಳಿದ್ರೆ ಅದು. ಎನ್ನರಸಿ ಒಂದು ಸ್ಥಾಯಿಯಲ್ಲಿ ಇರಲಿ, ಆಯ್ತಾ? ಸಾಕು. ಎನ್ನರಸಿ ಹೊನ್ನರಸಿ ಪಟ್ಟದ ರಸಿ ಪ್ರಾಣದ ರಸಿ ನಿನ್ನ ಕೋಮಲವಾದ ಅದೇ ಕೋಮಲವಾದ ಅಯ್ಯೋ ಮುಖಕ್ಕೆ ಅರಸಿನ ಹಚ್ಚುವೆನು ಅದುವೇ ಅದೇ. ಸ್ವಲ್ಪ ಜಾಗ್ರತೆ. ಇನ್ನು ಆಗ್ಲಿಲ್ಲ ಕೊನೆಯ ದಿವಸಕ್ಕೆ ಬರ್ತಾ ಉಂಟು. ಚಪ್ಪಲ್ ಇಳಿಸಿಕೊಡುವಂಥದ್ದು ಕ್ರಮ ಉಂಟು. ಹಾಗಾದ್ರೆ ಅಂತಿಮವಾದ ನಿನ್ನ ಕೂತ್ಕೊಳ್ಳಿ. ಮುಂದೆ ಬಂದ ಮಗ, ಇಂಥ ಒಂದು ಶುಭ ಯೋಗ ಭಾಗ್ಯ ಬರಬೇಕೆಂಬ ನಾವೆಲ್ಲ ಕಾಯ್ತಾ ಇದ್ದದ್ದು. ಇಂದಿಗೆ ಆಗುವಾಗ ಆ ದೇವರು ಎಲ್ಲವನ್ನೂ ಕೂಡ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಿರುವಂಥ ವೇಳೆಯಲ್ಲಿ ಹಿರಿಯರನ್ನೆಲ್ಲ ಆಶೀರ್ವಾದ ಕೇಳೋದು ಕ್ರಮ ಉಂಟು. ಅದಕ್ಕೆ ಬೇಕಾಗಿ ನಾನು ಹೇಳಿದ ಹಾಗೆ ಹೇಳಬೇಕು. ಸೇರಿದಂತಹ ಹಿರಿಯರೇ ಕಿರಿಯರೇ ಅಣ್ಣಂದಿರೇ ಅಕ್ಕಂದಿರೇ ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದೇನೆ. ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ ನೀವೆಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕೆಂಬ ಕೇಳಿಕೊಳ್ತಾ ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದ ಸಂತೋಷ. ರಾಯ್ರೆ, ಈ ಯಾವ ಲೋಕದಲ್ಲಿ ಸ್ವಲ್ಪ ಮುಂದೆ ಬನ್ನಿ ಅಯ್ಯ. ಸಾಕು ಅಲ್ಲಿಂದ ಮುಂದೆ ಹೋಗ್ಬೇಡಿ. ಅಲ್ಲೇ 4 ಮಾತು ಹೇಳಿ. 4 ಮಾತು 4 ಮಾತು ಹೇಳಿ. ವಿಷಯ ಅಂತದ್ದು ಹೇಳಿ, ಅದು ಹೇಳಿ ಆಗಬೇಕು. ಸೇರಿದಂತಹ ಕೈ ಮುಗಿಬೇಕು. ಅವರೆಲ್ಲ ನೀವು ಹೀಗೆ ಅಭ್ಯಾಸ ಇಲ್ಲ ಅಂತ ಕಾಣ್ತದಲ್ಲ. ನಿಮ್ಮ ಉಪಕಾರ ಬೇಕಾದ್ರೆ ಮಾಡ್ತಿದ್ದೀವಿ. ನಿಮ್ಮ ಸಮ್ಮುಖದಲ್ಲಿ ಈ ಶೋಣಿತಾಪುರದಿಂದ ಇದೇ ಶೋಣಿತಾಪುರದಿಂದ ಒಬ್ಬಾಕೆ ಹೆಣ್ಣಿಗೆ ಕೈ ಕೊಟ್ಟಿದ್ದೇನೆ. ಮತ್ತೆ ಕರಗ್ರಹಣ ಮಾಡಿದ್ದೇನೆ. ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗುತ್ತೇನೆ, ಕರೆದುಕೊಂಡು ಹೋಗ್ತೇನೆ. ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಆಗದ ಹಾಗೆ, ಯಾವುದೇ ರೀತಿಯ ನಮ್ಮ ಜೀವನ
ಯಾವುದು ರೀತಿಯ ತೊಂದರೆ ಬಾರದ ಹಾಗೆ, ಯಾವ ರೀತಿಯ ತೊಂದರೆ ಬಾರದ ಹಾಗೆ ನಮ್ಮ ಜೀವನ ಇದು ಸುಗಮದಲ್ಲೇ ಹೋಗುವ ಹಾಗೆ, ಅದಂತದ್ದು ಸುಖಕರವಾಗಿ ಹೋಗುವ ಹಾಗೆ, ಸುಗಮದಲ್ಲೇ ಹೋಗುವ ಹಾಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕೆಂಬ ಕೇಳಿಕೊಳ್ಳು. ತನುಮನ ಧನಗಳಿಂದ ಸಹಕರಿಸಿ. ನಿಮ್ಮ ಲೆಕ್ಕದ ಕಟ್ಟಡ ಉಂಟಾ? ಯಾಕೆ? ತನುಮನ ಧನ ಅದೊಂದು ಬಿಟ್ಟರೆ ಬೇರೆ ಯಾವುದಿಲ್ಲಲ್ಲ. ಆಶೀರ್ವಾದ ಮುಖ್ಯ. ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಧನ ಅಲ್ಲ, ಕಾಯೇನ ವಾಚಾ ಮನಸ್ಸು. ಸಾಕು ಸಾಕು. ತ್ರಿಕರಣ ಪೂರ್ವಕವಾಗಿ ನೀವೆಲ್ಲರೂ ನನ್ನನ್ನು ಹರಸಬೇಕು ಎನ್ನುವುದಾಗಿ ಕಳಕಳಿಯಿಂದ ವಿನಂತಿಸಿ. ಯಾಕೆಪ್ಪ ಹೀಗೆ ಮಾತಾಡಿದ ಜೋರುಂಟ? ಹಾಗಲ್ಲ, ಸಾಕು ವಿನಂತಿಸ್ತಾ. ಸಾಕು ಸಾಕು ಸಾಕು. ಅವರ ಊಟಕ್ಕೆ ಕಾಯ್ತಾ ಇದ್ದೆ, ನೀವು ಮಾತಾಡ್ತಿದ್ದೆ ಅದು ಇಲ್ಲ ಇದು ಇಲ್ಲ ಅಂತ. ಇನ್ನು ಮುಂದೆ ನಿಮ್ಮ ದಾಂಪತ್ಯ ಜೀವನ ಒಳ್ಳೆಯದಾಗಿ. ನಾವು ಹೋಗುವುದ ಒಂದು 4 ದಿವಸ ಇಲ್ಲೇ. ಅದು ನಿಮಗೆ ಬಿಟ್ಟದ್ದು, ನನಗೆ ಬಿಟ್ಟದ್ದು. ಅಲ್ಲ, ಮನೆ ಅಳಿಯನಾಗಿ ಇಲ್ಲಿ ಇದ್ರೂ ತೊಂದರೆ ಇಲ್ಲ, ಅಲ್ಲಿ ಹೋಗುದಾಗ ತೊಂದರೆ ಇಲ್ಲ. ಅಲ್ಲ, ಅಲ್ಲಿಗೂ ಇಲ್ಲಿಗೂ ಎಷ್ಟು ದೂರ ಉಂಟು? ಬೇಕಾದಾಗ ಅಲ್ಲಿಗೆ ಹೋಗ. ಹಾಗಾದ್ರೆ ನೀವು ಸರಿ, ನಾವು ಅಲ್ಲಿ ಒಳಗೆ ಬರ್ಕೊಳ್ತೇವೆ. ಆಯ್ತು 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 ಆಯ್ತು. ಹರಣಿ, ಏನು ಮಾಡಲಿ ನಾನು? ಅದೆಷ್ಟೋ ಮಕ್ಕಳನ್ನು ಪಡೆದವಳೆ ನಾನು, ಆದರೆ ಅವರನ್ನು ಉಳಿಸುವಂತಹ ಯೋಗ ನನ್ನ ಪಾಲಿಗೆ ಇಲ್ಲದವಾಗಿ ಹೋಯಿತು. ನ್ಯಾಯದಲ್ಲಿ ದೊರಕಬೇಕಿತ್ತು ಆ ನಾಗದ ಅಧಿಕಾರ ನಮ್ಮ ಪಾಲಿಗೆ. ಮೋಸದಿಂದ ಪಡೆದುಕೊಂಡವರು ದೇವಾನ ದೇವತೆಗಳು ಕಳುಹಿಸಿಕೊಟ್ಟಂತಹ ನನ್ನ ಗಂಡು ಮಕ್ಕಳನ್ನು ಮೋಸದಿಂದ ಕೊಂದು ಮುಗಿಸಿದ್ದಾರೆ. ಹಾಗೆ ಇದಕ್ಕೆ ಎಂಬುದು ಮನದಲ್ಲುಂಟು. ನನ್ನ ನೋವನ್ನು ಕೇಳುವವರು ನನ್ನಲ್ಲಿ ಯಾರಿದ್ದಾರೆ? ಇದಕ್ಕೆಲ್ಲ ಚಿಂತಿಸುವ ಅಗತ್ಯ ಉಂಟು. ಸಂತಸದಲ್ಲಿ ಆಶೀರ್ವಾದವನ್ನು ಕೊಡಿ, ಸುರ ಸಂತತಿಯನ್ನು ನಾನು ಗೆಲ್ಲುತ್ತೇನೆ. ಆದಷ್ಟು ಬೇಗ ವಿಜಯಶೀಲರಾಗಿ ಮಕ್ಕಳ
ಹಕ್ಕಿಯ ತೆರನಾಗಿ ಹಾರುತ್ತಲೇ ಬಂದು ರೆಕ್ಕೆ ಬಡಿಯುತ್ತ ನನ್ನನ್ನು ಬಿಸಿಯಲ್ಲ. ಯಾರೋ ನೀನು ಬಟ್ಟು ಬಟ್ಟು ನನ್ನನ್ನು ಕೇಳುತ್ತಿರುವ ಸ್ವರ್ಗಕ್ಕೆ ದಾಳಿ ಮಾಡಿ ಹೌದು ಅಲ್ಲಿದ್ದಂತಹ ದೇವತೆಗಳನ್ನು ಹೊಡೆದೋಡಿಸಿದ್ದೇನಪ್ಪ. ಪಾಪಿ ಅಂದ್ರೆ ಜಾಗ್ರತೆ. ಹಾಗೆಂದ ಮಾತ್ರಕ್ಕೆ ಸ್ವರ್ಗ ನಿನ್ನದಾಯ್ತೆಂದು ಭಾವಿಸಬೇಡ. ಪಾಪಿ ಅಂದ ಮಾತ್ರಕ್ಕೆ ಸ್ವರ್ಗ ನಿನ್ನದ. ಈಗ ಕೇಳುವುದಕ್ಕೆ ಬಂದವ ಸಾಮಾನ್ಯನಲ್ಲ. ಏನು ಯಕ್ಷರಾಜ ಪಿಂಗಳ ಪಿಂಗಳಾಕ್ಷ ಎನ್ನುವ ಹೆಸರನ್ನು ಅರ್ಥವಾಗಿರಬಹುದು. ಏನು ಹಳದಿ ಕಣ್ಣುಳ್ಳವನು ಯಕ್ಷರಾಜ ಪಿಂಗಳಾಕ್ಷನವನು. ಕಣ್ಣಿನ ಬಣ್ಣ ಯಾರಿಗೆ ಬೇಕು? ಮತ್ತೆ ಹೆದರಿ ಕೆಂಪಾಗಿದೆ ಅಂತ ಹೇಳಿತು. ಏನು ವಿಚಾರ ಈಗ? ಮುಕ್ತನಾದಂತಹ ಅಂದ್ರೆ ತ್ರಯಕ್ಷನಿಗೆ ಹೆದರಂತಹ ನಾನು ನಿನಗೆ ಹೆದರದುಂಟ? ನಡೆ ಒಪ್ಪುವುದಕ್ಕೆ ನಿನ್ನಲ್ಲಿ ಸಾಮರ್ಥ್ಯವಿಲ್ಲ ಅಂತಾದ್ರಿ ತಪ್ಪನ್ನು ಒಪ್ಪಿಕೊಳ್ಳುವ ಸಾಮರ್ಥ್ಯ ಬೇಕೇನು? ಹೋಗುವ ಕಾಲಕ್ಕೆ ಬಂದಂತಹ ವಿಪರೀತ ಬುದ್ಧಿ ನಿನಗದು ಏನು? ಹೋಗುವ ಕಾಲಕ್ಕೆ ಬಂದ ಯಾರಿಗೆ ನಿನಗೆ ನೋಡುವ. ಶುಭ ವಾರ್ತೆಯನ್ನು ನಮ್ಮವರಿಗೆ ತಿಳಿಸಬೇಕು. ಮಾಡುತ್ತೇನೆ ಅಕ್ಷಲ.